ಕರಾವಳಿಯ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಕಚ್ಚಾಟ ಈಗ ದೈವದ ಸನ್ನಿಧಿಗೆ ತಲುಪಿದೆ. ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಮತ್ತು ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆ ನಡುವಿನ ವಾಗ್ವಾದ ಈಗ ವೈಯಕ್ತಿಕ ತೇಜೋವಧೆಯ ಹಂತಕ್ಕೆ ಹೋಗಿದೆಯಾ? ಆರೋಪಗಳಿಂದ ಬೇಸತ್ತ ಶಾಸಕರು ದೈವಕ್ಕೆ ಮೊರೆ ಹೋಗಿದ್ದೇಕೆ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಕಳೆದ ಕೆಲವು ದಿನಗಳಿಂದ ಕಾಪು ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ಆಗುತ್ತಿದೆ. ವಿಶೇಷವಾಗಿ ಪಾದೂರು ಪ್ರತಿಭಟನೆ ಮತ್ತು ಉಡುಪಿ ಕಂಬಳದ ವಿಚಾರದಲ್ಲಿ ಕಾಂಗ್ರೆಸ್ ಮುಖಂಡ ವಿನಯ್ ಕುಮಾರ್ ಸೊರಕೆಯವರು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ವಿರುದ್ಧ ಗಂಭೀರ ಅವ್ಯವಹಾರದ ಆರೋಪಗಳನ್ನು ಹೊರಿಸಿದ್ರು. ಇದು ಶಾಸಕರನ್ನು ಕೆರಳಿಸಿದೆ. ಈ ಆರೋಪಗಳಿಗೆ ಶನಿವಾರ ಕಾಪುವಿನಲ್ಲಿ ಉತ್ತರಿಸಿದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ರಾಜಕೀಯ ನನಗೆ ಗಂಜಿ ಕೇಂದ್ರವಲ್ಲ, ಅನಿವಾರ್ಯವೂ ಅಲ್ಲ. ನನಗೆ ನನ್ನದೇ ಆದ ಸ್ವಂತ ವ್ಯವಹಾರವಿದೆ ಎಂದು ಗುಡುಗಿದ್ದಾರೆ. ನನ್ನ ಕುಟುಂಬ ಮತ್ತು ಮಗನ ಮೇಲೆ ವೈಯಕ್ತಿಕವಾಗಿ ದಾಳಿ ನಡೆಸಲಾಗುತ್ತಿದೆ. ಇದು ಸರಿಯಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸುಳ್ಳು ಸುದ್ದಿಗಳ ಹರಡುವಿಕೆಯನ್ನು ತಡೆಯಲು ಮತ್ತು ಸಾರ್ವಜನಿಕರಿಗೆ ಸತ್ಯ ತಿಳಿಸಲು ಶಾಸಕರು ಈಗ ದೈವದ ಹಾದಿ ಹಿಡಿದಿದ್ದಾರೆ. ಕಾಪುವಿನ ಹೊಸ ಮಾರಿಗುಡಿ ಮತ್ತು ಕಟಪಾಡಿಯ ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ ಬಿಜೆಪಿ ಮುಖಂಡರೊಂದಿಗೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅಪಪ್ರಚಾರ ಮಾಡುವುದು ಸುಲಭ, ಆದರೆ ಅಭಿವೃದ್ಧಿಗೆ ಅಡ್ಡಗಾಲು ಹಾಕುವುದು ಸರಿಯಲ್ಲ ಎಂದು ಅವರು ಕಾಂಗ್ರೆಸ್ಗೆ ತಿರುಗೇಟು ನೀಡಿದ್ದಾರೆ. ಇನ್ನು ಉಡುಪಿ ಕಂಬಳವನ್ನು ಜೂಜುಕೋರರ ಕೂಟ ಎಂದು ಕರೆದಿದ್ದ ಸೊರಕೆಯವರ ಹೇಳಿಕೆಗೂ ಆಕ್ರೋಶ ವ್ಯಕ್ತವಾಗಿದೆ. ಕರಾವಳಿಯ ಪರಂಪರಾಗತ ಕಂಬಳವನ್ನು ಅವಮಾನಿಸಬೇಡಿ ಎಂದು ಶಾಸಕರು ಎಚ್ಚರಿಸಿದ್ದಾರೆ. ರಾಜಕೀಯ ಹೋರಾಟ ಸರಿ, ಆದರೆ ಅದು ಸತ್ಯದ ಹಾದಿಯಲ್ಲಿರಲಿ ಎಂಬುದು ಗುರ್ಮೆ ಅವರ ವಾದ. ಒಟ್ಟಿನಲ್ಲಿ ಕಾಪು ಕ್ಷೇತ್ರದ ರಾಜಕೀಯ ಈಗ ದೈವಸ್ಥಾನದ ಮೆಟ್ಟಿಲೇರಿದೆ. ಈ ರಾಜಕೀಯ ಜಿದ್ದಾಜಿದ್ದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.